ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಭಾರತ ಮೂಲದ 17,900 ಅಕ್ರಮ ನಿವಾಸಿಗಳು ಇರುವುದು ತಿಳಿದು ಬಂದಿದ್ದು, ಅವರಲ್ಲಿ ಮೊದಲಿಗೆ ಗಡೀಪಾರು ಮಾಡಿದ 205 ಜನರು ಭಾರತಕ್ಕೆ ಬುಧವಾರ ಬಂದಿಳಿದರು. ರಾಮದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಮೆರಿಕದ ಮಿಲಿಟರಿಗೆ ಸೇರಿದ C-17 ವಿಮಾನವು ಇಲ್ಲಿಗೆ ತಂದಿಳಿಸಿತು. ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ 10 ದಿನಗಳಲ್ಲಿ 5,000ಕ್ಕೂ ಹೆಚ್ಚು ಅಕ್ರಮ ನಿವಾಸಿಗಳನ್ನು ಬಂಧಿಸಿ ಮಿಲಿಟರಿ ವಿಮಾನದ ಮೂಲಕ ಆಯಾ ದೇಶಗಳಿಗೆ ಒಯ್ದು ಇಳಿಸಲಾಗಿದೆ. ಇದೇ ಮೊದಲ ಬಾರಿಗೆ ಭಾರತದ 205 ಜನರನ್ನು ಗಡೀಪಾರು ಮಾಡಿ ಇಲ್ಲಿ ಇಳಿಸಲಾಗಿದೆ ಹಾಗೂ ಭಾರೀ ದೂರಕ್ಕೆ ಮಿಲಿಟರಿ ವಿಮಾನದಲ್ಲಿ ತಂದು ಇಳಿಸಿದ್ದು ಕೂಡ ಇದೇ ಮೊದಲು. ಮೊದಲ ಹಂತದಲ್ಲಿ ತೆಂಕಣ ಅಮೆರಿಕ ಖಂಡದ ದೇಶಗಳವರನ್ನು ಗಡೀಪಾರು ಮಾಡಲಾಗಿದೆ. ಇನ್ನು ಲಕ್ಷಗಟ್ಟಲೆ ಅಕ್ರಮ ನಿವಾಸಿಗಳು ಇರುವುದಾಗಿ ಹೇಳಲಾಗಿದೆ. ಈ 205 ಜನರಲ್ಲಿ ಬಹುತೇಕರು ಪಂಜಾಬಿನವರಾದರೆ ಒಂದಷ್ಟು ಜನ ಆಚೀಚೆಯ ರಾಜ್ಯಗಳವರು ಎನ್ನಲಾಗಿದೆ. ಅವರ ಕಾಗದ ಪತ್ರಗಳ ಪರಿಶೀಲನೆ ನಡೆದಿದ್ದು, ಆ ಬಳಿಕವೇ ಅವರನ್ನು ವಿಮಾನ ನಿಲ್ದಾಣದಿಂದ ಆಚೆಗೆ ಕಳುಹಿಸಲಾಗುತ್ತಿದೆ. Volkswagen Mangalore, Airport Road, Yeyadi, Mangalore. Volkswagen.